ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹೆಸರುಕಾಳು ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ಮೇಲ್ಗಡೆ ಎಲ್ಲ ಗರಿ ಗರಿ ಆಗಿರುತ್ತೆ, ಒಳಗಡೆಗೆ ಸಾಫ್ಟ್ ಆಗಿರುತ್ತೆ ದೋಸೆ. ಒಳಗಡೆಗೆಲ್ಲ ಸಾಫ್ಟ್ ಆಗಿದೆ, ಮೇಲ್ಗಡೆಗೆಲ್ಲ ಗರಿ ಗರಿ ಆಗಿದೆ. ಕ್ರಿಸ್ಪಿ ಆಗಿದೆ. ಹೆಸರುಕಾಳು ದೋಸೆಗೆ ಶುಂಠಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದ್ದು ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 8, ಹಸಿ ಶುಂಠಿ 2 ಇಂಚಿನಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಬೆಲ್ಲ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಚುಟುಕಿ ಇಂಗು. ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಬಾಣಲಿಗೆ ಇವೆಲ್ಲವನ್ನು ಹಾಕೊಳ್ಳೋಣ. ಇದಕ್ಕೆ ಶುಂಠಿ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕೊಳ್ಳೋಣ. ಈಗ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಹುರ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದಕ್ಕೆ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಹಾಕೊಳ್ಳೋಣ. ಉಪ್ಪು, ಹರಳುಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಬೆಲ್ಲ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ಶುಂಠಿ ಚಟ್ನಿ ರೆಡಿಯಾಗಿದೆ. ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ದೋಸೆಗೆ ಅಲ್ಲದೆ ಇದನ್ನ ಅನ್ನಕ್ಕೂ ಚಪಾತಿ ರೊಟ್ಟಿಗೂ ಉಪಯೋಗಿಸ್ಕೋಬಹುದು. ನೀವು ಫ್ರಿಜ್ಜಲ್ಲಿ 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ಹೆಸರುಕಾಳು ದೋಸೆಗೆ ಬೇಕಾಗುವ ಪದಾರ್ಥಗಳು: ಹೆಸರುಬೇಳೆ ಅರ್ಧ ಕಪ್ಪು, ಹೆಸರುಕಾಳು ಅರ್ಧ ಕಪ್ಪು, ಅಕ್ಕಿ 1/4 ಕಪ್ಪು. 3 4 ರಿಂದ 5 ಗಂಟೆ ನೆನೆಸ್ಕೊಂಡಿದ್ದೀನಿ. ಹೆಸರುಕಾಳು ಜೊತೆಗೆ ರುಬ್ಬೋದಕ್ಕೆ ಈರುಳ್ಳಿ ಸಣ್ಣದು 1, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಅರ್ಧ ಇಂಚು ಮೇಲಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸು 3, ಕರಿಬೇವು ಎಲೆ 4 ರಿಂದ 5 ಎಲೆಗಳು, ಜೀರಿಗೆ 1 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸರ್ ಜಾರಿಗೆ ಮೆಣಸಿನಕಾಯಿ ಸ್ವಲ್ಪ ತುಂಡು ಮಾಡಿಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಇದನ್ನ ತರಿತರಿಯಾಗಿ ರುಬ್ಕೊಳ್ಳೋಣ. ತರಿತರಿಯಾಗಿ ರುಬ್ಕೊಂಡಿರೋದು ಇದಕ್ಕೀಗ ನೆನೆಸಿಟ್ಕೊಂಡಿರೋ ಬೇಳೆ ಸೇರಿಸ್ಕೊಳ್ಳೋಣ. ಒಂದು 2 ಸರಿ ರುಬ್ತೀನಿ. ಇದಕ್ಕೆ 1/4 ಕಪ್ನಷ್ಟು ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದು ಪಾತ್ರೆ ತಕ್ಕೊಳ್ಳೋಣ. ಉಳಿದಿರೋ ಬೇಳೆಗಳನ್ನೆಲ್ಲ ರುಬ್ಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿರೋದನ್ನ ಇದೇ ಪಾತ್ರೆ ತಕೊಂಡ್ಬಿಡೋಣ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ರುಬ್ಬುವಾಗಲೇ ನಾನು ಉಪ್ಪು ಹಾಕಿದ್ದೀನಿ. ನೀವು ಉಪ್ಪು ನೋಡಿಕೊಂಡು ಬೆರೆಸ್ಕೊಳ್ಳಿ, ಹೆಚ್ಚು ಕಮ್ಮಿ ಬೇಕಾದರೆ. ದೋಸೆ ಮಾಡೋಕ್ಕೆ ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿರಲಿ, ತುಂಬ ತೆಳ್ಳಗೆ ಬೇಡ. ದೋಸೆ ಹಂಚು ಕಾಯ್ದಿದೆ. ಈಗ ಗ್ಯಾಸ್ ಫ್ಲೇಮು ಲೋ ಅಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ
ತಿರುಗಿಸ್ತಾ ನಾನು ಇದಕ್ಕೆ ಮೊದಲೇ ಸ್ವಲ್ಪ ಕ್ಯಾರೆಟ್ ತುರಿ, ಸಣ್ಣದಾಗಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಉದುರಿಸ್ಕೊಳ್ಳೋಣ ಮೇಲ್ಗಡೆ. ಈಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಉಪಯೋಗಿಸ್ಕೊ. ಈಗ ಮೀಡಿಯಂ ಫ್ಲೇಮ್ ತಗೊಂಬನ್ನಿ. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ತಟ್ಟೆ ತೆಗಿತಾ ಇದ್ದೀನಿ. ಇಡಿ ಚೆನ್ನಾಗಿ ಗರಿ ಗರಿ ಆಗೋಕ್ಕೆ. ತಟ್ಟೆ ಮುಚ್ಚಿರೋದ್ರಿಂದ ಒಂದು ಸೈಡೆ ಬೇಯಿಸ್ಕೊಂಡ್ರೆ ಸಾಕು. ಮುಂಚೆ ಕಾಯ್ದಿದೆ, ಸ್ವಲ್ಪ ನೀರು ತುಂಬಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಟ್ಟೆಯಲ್ಲಿ ಒರೆಸ್ಕೊಂಡು. ದೋಸೆ ಹಂಚು ಕಾಯ್ದಿದೆ. ಈಗ ಗ್ಯಾಸ್ ಫ್ಲೇಮು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ದೋಸೆ ಹಾಕ್ಕೊಳ್ಳೋಣ. ನಿಧಾನಕ್ಕೆ ತೆಗೆಯೋಣ. ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ಒಂದು ಸೈಡೆ ಬೇಯಿಸ್ಕೊಂಡ್ರೆ ಸಾಕು. ಗರಿ ಗರಿ ಆಗೋವರೆಗೂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ದೋಸೆ ಹಾಕುವಾಗ ಗ್ಯಾಸ್ ಫ್ಲೇಮು ಲೋ ಅಲ್ಲೇ ಇರಲಿ. ಈಗ ಬೇಯಿಸ್ಕೊಳ್ಳುವಾಗ ತಟ್ಟೆ ಮುಚ್ಚಿ ತೆಗೆದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಗರಿ ಗರಿಯಾಗಿ ಬೇಯಿಸ್ಕೊಳ್ಳೋಣ. ಆಗಿದೆ, ಇದು ತೆಕ್ಕೊಳ್ಳೋಣ. ಮೇಲ್ಗಡೆ ಎಲ್ಲ ಗರಿ ಗರಿ ಆಗಿರುತ್ತೆ, ಒಳಗಡೆಗೆ ಸಾಫ್ಟ್ ಆಗಿರುತ್ತೆ ದೋಸೆ. ಒಳಗಡೆಗೆಲ್ಲ ಸಾಫ್ಟ್ ಆಗಿದೆ, ಮೇಲ್ಗಡೆಗೆಲ್ಲ ಗರಿ ಗರಿ ಆಗಿದೆ. ಕ್ರಿಸ್ಪಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.